ಬಂಟ್ವಾಳದಿಂದ ಧರ್ಮಸ್ಥಳಕ್ಕೆ ತೆರಳುವ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಬಂಟ್ವಾಳ ಕಸ್ಬಾ ಗ್ರಾಮದ ಚಂಟಿಮರ್ನ ಮಣ್ಣಾಪು ಎಂಬಲ್ಲಿ ಸುಮಾರು 3 ಶತಮಾನಕ್ಕೂ ಹಿಂದಿನ ಅತಿ ಪುರಾತನ ಶ್ರೀ ವೀರಭದ್ರ ದೈವಸ್ಥಾನ ಭೂಗರ್ಭದಲ್ಲಿ ಸೇರಿದ್ದು ಕಂಡುಬಂದಿತ್ತು। ಈ ಹಿನ್ನೆಲೆಯಲ್ಲಿ ಸ್ಥಳೀಯರು ಜೀರ್ಣೋದ್ಧಾರ ಕಾರ್ಯಕ್ಕೆ ಸಿದ್ಧತೆಯನ್ನ ನಡೆಸುತ್ತಿದ್ದಾರೆ। ಖಾಸಗಿ ಸ್ಥಳವಾದ ಈ ಜಾಗದಲ್ಲಿ ಊರವರ ಪಾಲ್ಗೊಳ್ಳುವಿಕೆಯಿಂದ ಕೆಲಸ ಕಾರ್ಯಗಳು ನಡೆಯಲಿವೆ। ಈ ಕುರಿತು ಸಮಿತಿಯೊಂದನ್ನು ರಚಿಸಲಾಗಿದ್ದು, ಇದರ ಅಧ್ಯಕ್ಷರಾದ ಸುಧಾಕರ್ ಮಣಿಯಾಣಿ ಮತ್ತು ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಎಂ ಅವರು ಚಂಟಿಮರ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದರು। ಶತಮಾನಗಳ ಹಿಂದೆ ಲಿಂಗಾಯತ ಸಮುದಾಯದವರ ಸಹಿತ ಊರವರು ಪೂಜಿಸುತ್ತಿದ್ದ ಶ್ರೀ ವೀರಭದ್ರ ದೈವಸ್ಥಾನ ದಶಕಗಳ ಹಿಂದೆ ಬಂದ ಮಹಾಮಳೆ ನೆರೆಗೆ ಭೂಗರ್ಭದಲ್ಲಿ ಸೇರಿದ್ದು, ಅದಾದ ಬಳಿಕ ಪರಿಸರದಲ್ಲಿ ಘೋರ ದುರಂತಗಳು ಕಂಡುಬಂದ ಬಳಿಕ ಪರಿಹಾರಾರ್ಥವಾಗಿ ಊರ ಭಕ್ತಾಭಿಮಾನಿಗಳು ಈ ಜಾಗದಲ್ಲಿ ಗಣಪತಿ ಹೋಮ, ಭಾಗ್ಯ ಸೂಕ್ತ ಹೋಮ, ಮಹಾಮೃತ್ಯುಂಜಯ ಹೋಮ ನಡೆಸಿರುತ್ತಾರೆ। ಅಷ್ಟಮಂಗಲ ಪ್ರಶ್ನೆ ಇಟ್ಟು ಚಿಂತನೆ ಮಾಡಿದಾಗ ಅದರ ಜೀರ್ಣೋದ್ಧಾರ ಮಾಡಬೇಕಾಗಿ ತಿಳಿದು ಬಂದ ಹಿನ್ನೆಲೆಯಲ್ಲಿ ದೋಷ ಪರಿಹಾರಾರ್ಥವಾಗಿ ಜನವರಿ 2ರಂದು ಸರ್ಪ ಸಂಸ್ಕಾರ, ಅಶ್ಲೇಷ ಬಲಿ, ಸಂಜೆ ಉಚ್ಚಾಟನೆ ಹೋಮ, ಖಡ್ಗ ರಾವಣ ಬಲಿ, ಪ್ರೇತಗಳ ವರ್ಗವಾಹನ ಪ್ರಕ್ರಿಯೆ, ತಿಲಹೋಮ, ಸಾಯುಜ್ಯ ಪೂಜೆ ನಡೆಸಲಾಗುತ್ತಿದೆ। ದೋಷ ಪರಿಹಾರ ಕಾರ್ಯಗಳು ನಡೆದ ಬಳಿಕ ದೈವಸ್ಥಾನದ ಜೀರ್ಣೋದ್ಧಾರದ ಕುರಿತು ಕೆಲಸ ಕಾರ್ಯಗಳು ನಡೆಯಲಿದೆ ಎಂದರು। ಅನಂತ ಪದ್ಮನಾಭ ಈಗ ಪ್ರಕೃತ ಒಡೆಯರು ಪ್ರತಿಭಾ ನಾಯಕ ಅಂತ ಮಂಗಳೂರಲ್ಲಿದ್ದಾರೆ। ಇದು ಜಾಗದ ಒಡೆಯರು। ಈ ಭೂಮನ್ಸೂದೆ ಕಾನೂನು ಬರುವಾಗ ಈ ಜಾಗ ಏನಾಯ್ತು, ಇಲ್ಲಿ ಒಕ್ಕಲ್ನವರಿಗೆಲ್ಲ ಹರಿದಂಟು ಹೋಗ್ತದೆ, ವಿಕಲಗುತದಲ್ಲಿ ಅವರಿವರೆಗೆ ಆಗ್ತದೆ। ಆದರೂ ಸಹ ಅವರೇನು ಮಾಡಿದ್ದಾರೆ, ಈ ಜಾಗವನ್ನು 15 ಸೆನ್ಸ್ ಜಾಗವನ್ನು ವೀರಭದ್ರ ದೇವಸ್ಥಾನ ಅಂತ ಇದರಲ್ಲಿ ಇದಕ್ಕೆ ಇಡ್ತಾರೆ, ಈ ದೇವಸ್ಥಾನಕ್ಕೆ ಅಂತ ಇಡ್ತಾರೆ ಆ ಜಾಗವನ್ನು ಅವರು। ಸಮಿತಿ ಉಪಾಧ್ಯಕ್ಷ ಉಮೇಶ್ ಪೂಜಾರಿ ಚಂಟಿಮರ್, ಜೊತೆ ಕಾರ್ಯದರ್ಶಿ ಕೇಶವದಾಸ್ ಕೊಟ್ಟಾರ ಹಾಗೂ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು।